ವಿಕಾಸ ಸೇವಾ ಸಂಸ್ಥೆ ಕಾರ್ಕಳ ಮತ್ತು ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘ ಕಾರ್ಕಳ ತಾಲೂಕು ಇದರ ಸಹಯೋಗದೊಂದಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿಗಳಿಗೆ ಉಚಿತ ಪಾಸಿಂಗ್ ವ್ಯವಸ್ಥೆಯನ್ನು ಇಂದು ಕಾರ್ಕಳ ಬಂಡಿಮಠದ ಬಸ್ ನಿಲ್ದಾಣದಲ್ಲಿ ರಾಜ್ಯದ ಇಂಧನ ಸಚಿವ ವಿ ಸುನಿಲ್ ಕುಮಾರ್ ದೀಪ ಬೆಳಗಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಈಗಾಗಲೇ ನಿಮ್ಮಲ್ಲಿ ಆತ್ಮವಿಶ್ವಾಸ ಮೂಡಿಸುವಂಥ ಕೆಲಸವನ್ನು ಮಾಡುತ್ತಿದ್ದೇವೆ. ಸುಮಾರು 3 ವರ್ಷದ ಹಿಂದೆ ರಿಕ್ಷಾ ಚಾಲಕರಿಗೆ ಮಣಿಪಾಲದ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ಕಾರ್ಡನ್ನು ವಿತರಿಸಿದ್ದೇವೆ. ನಾವು ಯಾವ ಟೀಕೆಗೂ ಬಗ್ಗೋದಿಲ್ಲ, ಯಾರ ಟೀಕೆಗೆ ಉತ್ತರಿಸೋಕ್ಕೂ ಹೋಗೋದಿಲ್ಲ. ಕೇವಲ ಅಭಿವೃದ್ಧಿ ಮಾತ್ರ ನನ್ನದಾಗಿದೆ ಎಂದು ಹೇಳಿದರು. ನಂತರ ಮಾತನಾಡಿದ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಿಪಿ ಗಂಗಾಧರ್, ಪೆಟ್ರೋಲ್ ಹಾಗೂ ಡೀಸೆಲ್ ಓಡಾಡುವ ವಾಹನಗಳಿಗೆ ವಾಯು ಮಾಲಿನ್ಯ ಪತ್ರ ಅಗತ್ಯವಾಗಿರುತ್ತದೆ. ಪತ್ರ ಪಡೆದ ವಾಹನಗಳು ವಿಷಪೂರಿತ ಅನಿಲವನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ಅರ್ಥ. ಬಾಡಿಗೆ ಮಾಡುವ ವಾಹನಗಳು ಸರ್ಕಾರಿ ರಸ್ತೆಯಲ್ಲಿ ಓಡಾಡುವಾಗ ತೆರಿಗೆಯನ್ನು ಪಾವತಿಸಬೇಕಾಗುತ್ತದೆ ಹಾಗೂ ವಾಹನದ ವಿಮೆಯೂ ಮಾಡಿಸುವುದು ಕಡ್ಡಾಯವಾಗಿರುತ್ತೆ ಎಂದು ಹೇಳಿದರು. 4-5 ವರ್ಷದ ಕೆಳಗಡೆ ವಿಧಾನಸಭೆಯಲ್ಲಿ ನಾನು ಇದ್ರ ಬಗ್ಗೆ ಮಾತಾಡಿದ್ದೆ, ಬಹುಶಃ ನೆನಪಿದೆಯಲ್ಲ ಗೊತ್ತಿಲ್ಲ. ತಕ್ಷಣ ರಿಕ್ಷಾ ಚಾಲಕರಿಗೆ ಇವತ್ತಿನ ಡೀಸೆಲ್ ಪೆಟ್ರೋಲ್ ರೇಟ್ನ ಕಾರಣಕ್ಕೆ 10 ವರ್ಷಗಳ ಹಿಂದೆ ಆಗಿದೆ, ಅದರ ನಂತರ ರೇಟ್ಗಳು ಪುನರ್ವಿಂಗಡಣೆ ಆಗಲಿಲ್ಲ, ಇದು ಮಾಡಬೇಕು ಅಂತ ನಾನು ವಿಧಾನಸಭೆಯಲ್ಲಿ ಮಾತಾಡಿದ್ದೆ. ಇವತ್ತು ನಿರ್ಣಯ ತೆಗೆದುಕೊಳ್ಳುವ ಜಾಗದಲ್ಲಿ ನಾವಿದ್ದೇವೆ. ಖಂಡಿತ ನಿಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿದೆ. ಇದನ್ನ ಈಡೇರಿಸಲಿಕ್ಕೆ ಏನು ಮಾಡಬೇಕು ಅಂದ್ರೆ ಮುಖ್ಯಮಂತ್ರಿಗಳು ನಾವು ರಿಜಿಸ್ಟ್ರೇಷನ್ ಅಂತ ನೋಂದಣಿ ಅಂತ ನಾವು ಹೇಳ್ತೀವಿ. ಈ ನೋಂದಣಿಯನ್ನು ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕು. ಯಾವುದೇ ಒಂದು ಎಲ್ಲೋ ಪೇಂಟ್ ಇರೋದು, ಯಾವುದೋ ಶೋರೂಮ್ ಅಲ್ಲಿ ಸಿಕ್ತು ಸರ್, ದುಡ್ಡಂತೂ ನಾನೇ ಕೊಟ್ಟಿರೋದು, ನಮ್ಮ ಅಪ್ಪನ ದುಡ್ಡು ಆದ್ರೆ ಸರ್ಕಾರದ ಸಾರ್ವಜನಿಕ ರಸ್ತೆಯಲ್ಲಿ ನೀವು ವಾಹನವನ್ನು ಓಡಿಸಲೇಬೇಕು ಅಂದ್ರೆ ನೀವು ಆ ವಾಹನಕ್ಕೆ ನೋಂದಣಿಯನ್ನು ಪಡೆಯಲೇಬೇಕು. ನಾವು ರಿಜಿಸ್ಟ್ರೇಷನ್ ದೇಶದಾದ್ಯಂತ ಇಂಥ ಒಂದು ವಿಚಾರಕ್ಕೆ ಬಂದದ್ದು ಇದು ಪ್ರಥಮ.